ಆಗುಂಬೆ ಈ ಬಾರಿ ಮುಂಗಾರಿನಲ್ಲಿ ಬಿಸಿಲಿನ ಬೇಗೆಯಿಂದ ಕಂಗೆಟ್ಟಿದೆ. ಜುಲೈ ಆರಂಭದಲ್ಲಿ ಕೆಲ ದಿನ ಮಳೆ ಸುರಿದಿದ್ದು ಬಿಟ್ಟರೆ ಬಳಿಕ ಮಳೆ ಕಣ್ಮರೆಯಾಗಿದೆ. ಜಲಾಧಾರೆಗಳಿಂದ ಮೈದುಂಬಿರಬೇಕಿದ್ದ ಆಗುಂಬೆ ಘಾಟಿ ಬಿಸಿಲಿನಿಂದ ಒಣಗಿದೆ. ಮಳೆಕಾಡಿನ ಹಚ್ಚ ಹಸಿರಿನ ವೈಭವ ಮಂಕಾಗಿದ್ದು ಜಲಪಾತಗಳು, ಹೊಳೆಗಳು ಹಾಗೂ ಸಣ್ಣ ನದಿಗಳಲ್ಲಿ ನೀರಿನ ಹರಿವು ಗಣನೀಯವಾಗಿ ಕುಸಿದಿದೆ. ಪರಿಸರ ತಜ್ಞರ ಪ್ರಕಾರ ಜಾಗತಿಕ ಹವಾಮಾನ ವೈಪರೀತ್ಯ, ಎಲ್ ನೀನೋ ಪರಿಣಾಮ ಹಾಗೂ ಪಶ್ಚಿಮ ಘಟ್ಟದಲ್ಲಿ ಹೆಚ್ಚುತ್ತಾ ಇರುವ ಭೂಬಳಕೆ ಮುಂಗಾರು ಮಳೆಯ ಸ್ವರೂಪವನ್ನೇ ಬದಲಿಸ್ತಾ ಇವೆ. ಅರಣ್ಯ ಪ್ರದೇಶಗಳ ಕುಗ್ಗುವಿಕೆ, ಅಡಕೆ ತೋಟಗಳ ವಿಸ್ತರಣೆ, ರಸ್ತೆ ಹಾಗೂ ಇತರೆ ಮೂಲಸೌಕರ್ಯ ಕಾಮಗಾರಿಗಳಿಂದ ಸ್ಥಳೀಯ ಸೂಕ್ಷ್ಮ ಹವಾಮಾನ ವ್ಯವಸ್ಥೆ ದುರ್ಬಲವಾಗ್ತಿದೆ. ಇದರ ಪರಿಣಾಮ ಮಳೆಯ ಹಂಚಿಕೆಯಲ್ಲಿಯೂ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಆಗುಂಬೆ ಘಾಟ್ ಪ್ರದೇಶವನ್ನ ತೋರಿಸಲು ಸ್ನೇಹಿತರನ್ನ ಕರೆತಂದಿದ್ದೆ, ಆದ್ರೆ ಇಲ್ಲಿನ ಸ್ಥಿತಿ ನೋಡಿ ಬೇಸರವಾಗಿದೆ ಎನ್ನುತ್ತಾರೆ ಪ್ರವಾಸಿಗರು. ನಾವು ಯಾವಾಗಲೂ 2 ತಿಂಗಳಿಗೊಂದು ಸಾರಿ ಎಲ್ಲ ಕಡೆ ಒಂದು ಟೂರ್ ಹೋಗ್ತಾ ಇರ್ತೀವಿ. ಈ ಸರಿ ನಾವು ಇಲ್ಲಿದ್ದೀವಿ ಅಂತ ಹೇಳಿ ಕರ್ನಾಟಕ ಟೂರ್ಗೆ ಬಂದಿದ್ದಾರೆ ನಮ್ಮ ಫ್ರೆಂಡ್ಸ್ ಎಲ್ಲರೂ. ಆಂಧ್ರ ಸ್ಟೇಟ್ ಗುಂಟೂರು ಜಿಲ್ಲಾ ಕೊಲ್ಲಿಪರ ಗ್ರಾಮದಿಂದ ಬಂದಿದ್ದಾರೆ. ಹುಬ್ಳಿನಿಂದ ಗೋಕರ್ಣ, ಮುರುಡೇಶ್ವರ, ಕೊಲ್ಲೂರು ಮೂಕಾಂಬಿಕಾ, ಉಡುಪಿ ಇವೆಲ್ಲ ದರ್ಶನ ಆಯಿತು. ಈ ಆಗುಂಬೆ ಘಾಟ್ ನಮ್ಮ ಫ್ರೆಂಡ್ಸ್ಗೆ ತೋರಿಸ್ಬೇಕು ಅನ್ನೋ ಒಂದು ಆಸೆಗೆ ಇಲ್ಲಿ ಕರ್ಕೊಂಬಂದಿದ್ದೀನಿ. ಬಟ್ ದುರದೃಷ್ಟವಶಾತ್ತು ಈ ವರ್ಷ ಏನು ಮಳೆ ಇಲ್ಲ. ಮಳೆ ಇಲ್ಲದಕ್ಕೂ ಸ್ವಲ್ಪ ಅವರು ಬೇಜಾರಾಗ್ತಾ ಇದ್ದಾರೆ. ಬಟ್ ನನಗೂ ಸ್ವಲ್ಪ ವಿಚಾರ ಅನ್ನಿಸ್ತಾ ಇದೆ. ಯಾಕಂದರೆ ರೈತರು ಈ ಬರಗಾಲಕ್ಕೆ ಸ್ವಲ್ಪ ಕಷ್ಟ ಅನುಭವಿಸ್ತಾರೆ. ದೇವ್ರ ದಯದಿಂದ ಸ್ವಲ್ಪ ಮಳೆ ಆಗುತ್ತೆ ಅಂತ ನಾನು ಆಶಿಸ್ತಾ ಇದ್ದೀನಿ. ಆ ಮಳೆ ಇದ್ದರೆ ನೋಡೋಕೆ ಭಾಳ ಚೆಂದ ಇರುತ್ತೆ. ಆದ್ರೂ ಪರವಾಗಿಲ್ಲ, ಸ್ವಲ್ಪ ಈ ಘಾಟು, ಈ ಪ್ರಕೃತಿ ಸೌಂದರ್ಯ ಇವೆಲ್ಲ ನೋಡಿ ನಮ್ಮ ಸ್ನೇಹಿತರೆಲ್ಲರೂ ಸಂತೋಷ ಪಡ್ತಾ ಇದ್ದಾರೆ. ಉಡುಪಿ ಜಿಲ್ಲೆಯ ತಪ್ಪಲು ಸೋಮೇಶ್ವರದಿಂದ ಆರಂಭವಾಗುವ ಆಗುಂಬೆ ಘಾಟ್ 14 ಹೇರ್ಪಿನ್ ತಿರುವು ಹೊಂದಿರುವ ಕಠಿಣ ಹಾದಿ. 9 ಕಿಲೋಮೀಟರ್ ಉದ್ದದ ಘಾಟಿ ರಸ್ತೆಯ ಇಕ್ಕೆಲಗಳು ಜರ್ಜರಿತಗೊಂಡಿವೆ. ಪ್ರಕೃತಿ ಮಡಿಲಲ್ಲಿ ಇರುವ ಆಗುಂಬೆ ಮಳೆಯ ಕೊರತೆ ಪರಿಣಾಮ ಪ್ರವಾಸೋದ್ಯಮ ಕ್ಷೇತ್ರಕ್ಕೂ ತಟ್ಟಿದೆ. ಈ ಹೊತ್ತಿಗೆ ಮೈದುಂಬಿ ಹರಿಯಬೇಕಿದ್ದ ಬರ್ಕಣ, ಅಬ್ಬಿ, ಜೋಗಿಗುಂಡಿ ಸೇರಿದಂತೆ ಪ್ರಮುಖ ಜಲಪಾತಗಳು ನಿರೀಕ್ಷಿತ ವೈಭವ ಪಡೆದಿಲ್ಲ. ಸನ್ಸೆಟ್ ಪಾಯಿಂಟ್, ಆಗುಂಬೆ ದೊಡ್ಡಮನೆ ಹಾಗೂ ಮಾಲ್ಗುಡಿ ಡೇಸ್ ಚಿತ್ರೀಕರಣ ತಾಣಗಳಿಗೆ ಪ್ರವಾಸಿಗರ ಭೇಟಿ ಮುಂದುವರೆದಿದ್ದರೂ ಮಳೆಕಾಡಿನ ಸಹಜ ಸೊಬಗು ಕಾಣಿಸ್ತಾ ಇಲ್ಲ ಎನ್ನುತ್ತಾರೆ. ಪ್ರಕೃತಿಯ ಮಡಿಲಲ್ಲಿರೋದಲ್ಲ, ಎಲ್ಲ ಚೆನ್ನಾಗಿದೆ. ಆದರೆ ಮಳೆ ಕೊರತೆಯಿಂದಾಗಿ ಇಲ್ಲಿರೋ ಪ್ರಾಣಿ ಪಕ್ಷಿಗಳಿಗೆಲ್ಲ ತೊಂದರೆ ಆಗ್ತಾ ಇದೆ. ಈ ಮಳೆಗಾಲ ಅಲ್ಲ, ಈ ಸಲ ಯಾಕೋ ಮಳೆ ಕಮ್ಮಿ ಇದೆ ಅಂತ ಅನಿಸುತ್ತೆ. ಮಳೆಗಾಲ ಬರೋ ಹಾಗಿದೆ. ಮಂಗನಿಂದ ಮಾನವ ಅಂತ ಹೇಳ್ತಾರಲ್ಲ, ಇಲ್ಲಿರೋ ಮಂಗಗಳಿಗೆಲ್ಲ ನೀರಿನ ಕೊರತೆ ಇದೆ. ಈಗ ನೀರಿನ ಅವಶ್ಯಕತೆ ಇದೆ. ಮತ್ತು ಇನ್ನೂ ಹಚ್ಚ ಹಸಿರಾಗಿರ್ತಿತ್ತು ಮಳೆ ಬಂದಿದ್ದರೆ, ಇನ್ನೂ ನೋಡಲಿಕ್ಕೆ ತುಂಬ ಖುಷಿ ಕೊಡ್ತಿತ್ತು.